ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಇದು. ಗಾಯನ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವ ಮಹಿಮಾ ಕೋಕೋನಟ್ ಆಯಿಲ್ ಪ್ರಸ್ತುತಿಯ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು. ಕರಾವಳಿಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರತಿಭಾನ್ವಿತ ಗಾಯಕ ಗಾಯಕಿಯರನ್ನ ಪರಿಚಯ ಮಾಡ್ತಾ ಅವರ ಜೊತೆ ಒಂದಷ್ಟು ಮಾತುಗಳನ್ನು ಆಡ್ತಾ ಅವರ ನೆನಪುಗಳನ್ನು ಮೆಲುಕು ಹಾಕ್ತಾ ಅವರ ಸಾಧನೆಯನ್ನ ಪರಿಚಯಿಸುವಂಥ ವಿಶಿಷ್ಟ ಕಾರ್ಯಕ್ರಮ ಇದು ನನ್ನ ಪ್ರೀತಿ ಹಾಡು. ಈ ದಿನ ನಮ್ಮ ಜೊತೆ ಇದ್ದಾರೆ ಇನ್ನು ಎಳೆಹರೆಯದಲ್ಲಿ ಅದ್ಭುತವಾದಂತಹ ಸಾಧನೆಗಳನ್ನು ಮಾಡ್ತಾ ಗಾಯನ ಲೋಕದಲ್ಲಿ ತನ್ನದೇ ಆದಂಥ ವಿಶಿಷ್ಟ ಛಾಪನ್ನು ಮೂಡಿಸಿರುವಂತಹ ಸಾಕ್ಷಿ ಕರ್ಕೇರ ಮಂಗಳೂರು ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸಾಕ್ಷಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರಿ ಮುಂದಾವರಿ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಯಿಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸಿಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟದ್ಕೊಂಡು ಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟದ್ಕೊಂಡು ಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತ್ಯಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬಹಳಷ್ಟು ಖುಷಿಯಾಗ್ತಾ ಇದೆ. ಯಾಕೆಂದರೆ ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಒಂದಷ್ಟು ಸಂಗೀತ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಒಂದು ಸಾಧನೆಗಳನ್ನು ಮಾಡಬೇಕು, ಒಂದು ಹೊಸ ಅಂದರೆ ನನ್ನದೇ ಆದಂಥ ಸಾಧನೆ, ನನ್ನದೇ ಆದಂಥ ಒಂದು ಏನಾದರೂ ಆವಿಷ್ಕಾರಗಳನ್ನು ಮಾಡಬೇಕು ಅಂತ ಹೊರಟಿದ್ದೀರಿ. ಸೊ ಸಂಗೀತಾಭ್ಯಾಸ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸಂಗೀತ ಅಭ್ಯಾಸ ಅಂದರೆ ನಾನು
ಚಿಕ್ಕಂದಿನಿಂದಲೇ ನನ್ನ ಅಪ್ಪ ಅಮ್ಮ ಇಬ್ರು ಭಜನೆ Yes, very good. ಅದಕ್ಕೆಲ್ಲ ಹೋಗಿ ಅಭ್ಯಾಸ. ಅಂದರೆ ಮನೆಯೇ ಮೊದಲ ಪಾಠಶಾಲೆ ಅಲ್ವಾ? ನೀವು ಭಜನೆ ರಾತ್ರಿ ಮಲಗುವಕ್ಕಿಂತ ಮುಂಚೆ ಎಲ್ಲ ನನ್ನ ಅಮ್ಮ 2 ಗಂಟೆ ರಾತ್ರಿ ತನಕ ನನ್ನನ್ನು ಪದ್ಯ ಹೇಳಿ ಪಕ್ಕ ಮಲಗ್ತಿರ್ಲಿಲ್ಲ ಇಲ್ಲ ಅದಕ್ಕೆ ಓಕೆ ಹಾಗೆ ಹೇಳಿ ಮತ್ತೆ ಅಂದ್ರೆ ಆ ಹಾಡು ಕೇಳಿ 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 ನೀವು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನನಗೆ ಇನ್ಫ್ಲೂಯೆನ್ಸ್ ಆಯ್ತು. ಎಸ್ ಎಸ್ ಯಾವ ಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ರಿ? ನಾನು ಶ್ರೀ ರವಿಶಂಕರ್ ವಿದ್ಯಾಮಂದಿರ. ಎಸ್ ಅಂದ್ರೆ ಇದು ನಮ್ಮ ಇದು ಯಾವುದು ಹೇಳ್ತಾರೆ ಅದಕ್ಕೆ ಪದವಿನ ಅಂಗಡಿ ಅಂದ್ರೆ ಮೊದಲು ಫಳ್ನೀರಾಚೆ ಇತ್ತು, ಈಗ ಅಲ್ಲಿ AID ಹತ್ರ ಆಗಿದೆಲ್ಲ. ಓಕೆ, ಆಮೇಲೆ ಸ್ಕೂಲಲ್ಲಿ ನನಗೆ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಹೊರಗೆ ಕಾಂಪಿಟೇಷನ್ಸ್ ಅದಕ್ಕೆಲ್ಲ ಅಟೆಂಡ್ ಆಗಿ ಅದಾದ್ಮೇಲೆ ಭಜನೆಯಲ್ಲಿ ಅಂದ್ರೆ ನಮ್ಮ ಸ್ಕೂಲ್ ಭಜನೆಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಭಜನೆಯಿಂದ ಕೇಳಿ ಕೇಳಿ ಜನರು ತುಂಬಾ ಲೈಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗೆ ಬೇರೆ ಹೊರಗಿಂದ ಎಲ್ಲ ನಾನು ಹೊರಗೆ ಎಲ್ಲ ಹೋಗಿ ಭಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಟೆಂಪಲ್ ಅಲ್ಲಿ ಹೋಗಿ ತುಂಬಾ ಟೆಂಪಲ್ ಅಲ್ಲಿ ಲೆಕ್ಕ ಇಡ್ಲಿಲ್ಲ, ಅಷ್ಟು ಟೆಂಪಲ್ ಅಲ್ಲಿ ನಾನು ಭಜನೆ ಹಾಡಿ ಮನೇಲಿ ದಿವಸಾಗ್ಲೂ ನಾನು ಭಜನೆ ಹೇಳ್ತಾ. ಓಕೆ, ಇದಕ್ಕೆ ಪ್ರೇರಣೆ ನಿಮ್ಮ ತಾಯಿ ರಾತ್ರಿ 2 ಗಂಟೆವರೆಗೆ ಹಾಡಿದ್ದೆಲ್ಲ. ಓಕೆ, ನಿಮ್ಮ ಮನೇಲಿ ಒಟ್ಟು ಯಾರೆಲ್ಲ ಇದ್ದೀರಿ, ಯಾರೆಲ್ಲ ಹಾಡ್ತಾರೆ? ಮನೆಯಲ್ಲಿ ತಾಯಿ, ತಂದೆ ಮತ್ತೆ ಅಕ್ಕ ಚೆನ್ನೈಯಲ್ಲಿ ಸೆಟಲ್ ಆಗಿದ್ದಾರೆ. ಓಕೆ, ಅವ್ರು ಹಾಡ್ತಾರೆ? ಅವ್ರು ಹಾಡ್ತಿದ್ರು, ಬಟ್ ಅವರ ಕರಿಯರ್ ಗೋಲ್ಸ್ ಚೇಂಜ್ ಆಯ್ತು, ಸೊ ಅವರಿಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅಪ್ಪ ಅಮ್ಮ ಮೊದ್ಲಿಂದ ಭಜನೆಯಲ್ಲಿ ಇದ್ರು. ಅಂದ್ರೆ ಸ್ಟಾರ್ಟಿಂಗ್ ನಿಂಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟಿರೋದು ಅಪ್ಪ ಅಮ್ಮ. ಓಕೆ, ಆಮೇಲೆ ಬೇರೆ ಯಾವ್ದೋ ಸಂಗೀತ ಟೀಚರ್ ಹತ್ರ ಹೋದ್ರಾ? ಆಮೇಲೆ ನಾನು ಒಂದು 9th ಸ್ಟ್ಯಾಂಡರ್ಡ್ ಆಗುವಾಗ ವಸಂತಿ ನಾಯಕ ಅಂತ ಒಬ್ರಿದ್ರು ಕಾಸ್ಟ್ರೀಟ್ ಆಚೆ. ಸೊ ನಾನೊಂದು ಭಜನೆ ಹೀಗೆ ಹಾಡ್ತಿರುವಾಗ ಅವರ ಯಂಗ ಬ್ರದರ್ ಅವ್ರು ಬಂದು ಅವರಿಗೆ ನನ್ನ ಸ್ವರ ಖುಷಿ ಆಯ್ತು. ಸೊ ಅವ್ರು ಬಂದು ಕೇಳಿದ್ರು, ನಿಮ್ಮ ಮಗಳನ್ನು ನನ್ನ ಕ್ಲಾಸಿಗೆ ಕಳಿಸಿ ಅಂತ. ಸೊ ನಾನು ಮತ್ತೆ ಅವರಿಗೆ ಕಾಂಟ್ಯಾಕ್ಟ್ ಆಗಿ ಮತ್ತೆ ದೇವರೇ ಒಂದು ದಾರಿ ತೋರಿಸಿದ್ರು. ಓಕೆ, 1 year ಹೋದೆ. ಅದಾದ್ಮೇಲೆ ಜೂನಿಯರ್ ನನ್ನ ಲೆಸನ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು, ಬಟ್ ಅದಾದ್ಮೇಲೆ ಇದು ಕೋವಿಡ್ ಆಗಿ ಎಲ್ಲ ಸ್ಟಾಪ್ ಆಯ್ತು. ಸೊ ಅದಕ್ಕೀಗ ಹೋಗ್ಲಿಕ್ಕೆ ಹೋಗ್ಬೇಕು, ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀರಿ. ಓಕೆ, ಸೊ ಯಾವತ್ತು ನಿಮಗೆ ನೆನಪಾಗುವಂಥ ಭಜನೆ ಆಗೋದು? ಪ್ರತಿ ಸಲ ಒಂದು ನೆನಪು, ತುಂಬಾ ಇಷ್ಟವಾದ ಭಜನೆ ಅಂತ? ಪ್ರತಿ ಸಲ ಈ ಒಂದು ಭಜನೆ ನಾನು ಹಾಡಲೇಬೇಕು, ಪ್ರತಿ ಕಾರ್ಯಕ್ರಮದ ಈ ಭಜನೆ ನಾನು ಹಾಡ್ತೇನೆ ಅಂತ ಯಾವ್ದು? ಹಾಗೆ ತುಂಬಾ ಉಂಟು. ಅಲ್ಲ, ಕಂಟಿನ್ಯೂಸ್ ಚಿಕ್ಕಂದಿನಿಂದಲೂ ನೀವು ಹಾಡ್ತಾ ಇರೋಂಥ ಭಜನೆ? ಚಿಕ್ಕಂದಿನಿಂದಲೇ ಅಂದ್ರೆ ಯಾವುದು, ಅದೊಂದು ಆರ್ಟ್ ಆಫ್ ಲಿವಿಂಗ್. ಅಂದ್ರೆ ನನ್ನ ಫ್ಯಾಮಿಲಿ ಎಲ್ಲ ಆರ್ಟ್ ಆಫ್ ಲಿವಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಅದ್ರ ಭಜನೆ ಅದ್ರಿಂದ ಸ್ಟಾರ್ಟ್ ಮಾಡಿ ನಾನು ಭಜನೆ ಹಾಡ್ಲಿಕ್ಕೆ. ಒಂದೆರಡು ಲೈನು. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ, ಜಯ ಗೋವಿಂದ ಹರೇ, ಜಯ ಗೋಪಾಲ ಹರೇ. ಇದು ಸ್ಟಾರ್ಟಿಂಗ್ ಸಾಂಗ್. ಬಹುಶಃ ಭಜನೆ ಹಾಡೋದೇನಿದೆ ಅದು ನಮಗೆ ಒಂದು ಮೆಡಿಟೇಷನ್ ಒಂದು ಭಾಗ ಅಂತ ಎಲ್ಲ ಹೇಳ್ತಾರೆ. ಅಂದರೆ ನಾವು ಅದರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀವಿ, ಎಲ್ಲವನ್ನು ಮರೆತು ಬಿಡುವಂಥ ಶಕ್ತಿ ಇದೆ. ಅದ್ರ ಜೊತೆಗೆ ತುಂಬ ನೋವಾದಾಗಲೂ ಭಜನೆ ಸಮಾಧಾನ ಕೊಡುತ್ತೆ, ತುಂಬ ಖುಷಿಯಾದಾಗಲೂ ಭಜನೆ ಸಮಾಧಾನ ಕೊಡುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿನಗಳಲ್ಲಿ ನಿಮ್ಮಂಥ ಯಂಗ್ಸ್ಟರ್ಸ್ ಭಜನೆಗೆ ಬರ್ತಾ ಇರೋದು ಬಹುಶಃ ಒಳ್ಳೆ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ. ಹಿಂದಿನ ಕಾಲ ಒಂದು ಟರ್ಮಲ್ಲಿ ಇತ್ತು, ಯಾವುದು ಮೊಬೈಲು TV ಇಲ್ಲದ ಕಾಲದಲ್ಲಿ ರೇಡಿಯೋ ಬಿಟ್ಟರೆ ಮತ್ತು ಭಜನೆ ಆದಮೇಲೆ ರೇಡಿಯೋ ಆನ್ ಮಾಡೋದು, ಮುಸ್ಸಂಜೆಗೆ ದೇವರ ದೀಪ ಇಟ್ಟ ಮೇಲೆ
ಭಜನೆ ಆರಂಭಿಸೋದು ಇದೆಲ್ಲ ಒಂಥರ ವಾಡಿಕೆ ಆಗಿತ್ತು. ಆಮೇಲೆ ನಾವು ಬದಲಾದ್ವಿ, ಕಾಲ ಬದಲಾಯಿತು, ನಮ್ಮ ಕೈಗೆ ಬರೋ ಸುತ್ತುಗಳು ಬದಲಾದವು. ಆಮೇಲೆ ಏನಾಯ್ತು, ನಿಧಾನಕ್ಕೆ ನಾವು ಆ ಹಳೆಯ ಸಿಸ್ಟಮಿಂದ ಬೇರೆ ಸಿಸ್ಟಮ್ಗೆ ಬಂದುಬಿಟ್ವಿ. ಆದರೂ ಮರ್ತಿದ್ದು ಕೆಲವನ್ನ ಮರಿಬೇಕಾದ್ರೆ ಒಳ್ಳೆಯದನ್ನೇ ಮರ್ತುಬಿಟ್ವಿ ನಾವು ಅಲ್ವಾ. ಸೊ ಈಗ ಏನಾಗಿದೆ ಅಂದರೆ, ಈಗ ಮತ್ತೆ ಟ್ರೆಂಡ್ ಚೇಂಜ್ ಆಗ್ತಿದೆ ಅನ್ನೋದು. ತುಂಬ ಜನ ಕ್ಲಾಸಿಕಲ್ಲು, ಇನ್ನೊಂದು ಮೆಡಿಟೇಷನ್ ಕ್ಲಾಸ್ ಇರ್ಬೋದು, ಯೋಗ ಇರ್ಬೋದು, ಆಧ್ಯಾತ್ಮ ಇರ್ಬೋದು, ಇದರಾಚೆಗೆ ತುಂಬ ಜನ ವಾಲ್ತಾ ಇದ್ದಾರೆ. ಅದರಲ್ಲೂ ಭಜನೆ ಕ್ಲಾಸ್ಗಳಿಗೆ ತುಂಬ ಹೆಚ್ಚಾಗ್ತದೆ. ಅಂದರೆ ಅದು ಭಾಗವಹಿಸೋದು ಒಂದು ಶ್ರದ್ಧೆಯ ಭಾಗ ಅಂತಾಗಿದೆ. ಸೊ ವೆರಿ ಗುಡ್, ತುಂಬ ಚೆನ್ನಾಗಿರ್ತದೆ. ಆಮೇಲೆ ಇದನ್ನು ಬಿಟ್ಟು ಏನು ಮಾಡಿದ್ರಿ ಮತ್ತೆ ಸಂಗೀತದಲ್ಲಿ? ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ರಿ? ಸಂಗೀತದಲ್ಲಿ ನೆಕ್ಸ್ಟ್ ಸ್ಟೆಪ್ ಕೋವಿಡ್ ಟೈಮಲ್ಲಿ ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲಿ ಭಜನೆಗೆ ಹೋಗಬೇಕಾದ್ರೆ ಅದೇ ಕೋವಿಡ್ ಟೈಮಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ ಓಪನ್ ಮಾಡಿ ಸಾಂಗ್ಸ್ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ತುಂಬ ಲೈಕ್ಸ್, ಒಳ್ಳೆ ರಿವ್ಯೂಸ್ ಎಲ್ಲ ಬರ್ತಿತ್ತು. ಅದಾದಮೇಲೆ ಸ್ವಲ್ಪ ದಿವಸ, ಒಂದು 2-3 ತಿಂಗಳಾದಮೇಲೆ ನನಗೆ ಆಫರ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಆಲ್ಬಮ್ ಸಾಂಗ್ಸಿಗೆ ಹರ್ಷಿತ್ ಸೋಮೇಶ್ವರ್ ಅಂತ ಒಬ್ಬರು ಪ್ರಸಿದ್ಧ ಡೈರೆಕ್ಟರ್. ಸೊ ಹರ್ಷಿತ್ ಅವ್ರು ಕಾಂಟ್ಯಾಕ್ಟ್ ಆಗಿ ಅವರು ಆ ಸಾಂಗ್ಸ್ ಇದು ಲಿರಿಕ್ಸ್ ಎಲ್ಲ ಕಳಿಸಿ ಮಲೆನಾಡು ಅಂತ ಒಂದು ಸಾಂಗ್, ಸೊ ಅದಕ್ಕೆ ಅವರು ರಫ್ ಆಗಿ ಒಂದು ಟ್ಯೂನ್ ಹಾಕಿದ್ರು. ನನಗೆ ಮತ್ತೆ ಅವರು ಹೇಳಿದರು, ನೀವು ಅದಕ್ಕೆ ಸ್ವಲ್ಪ ವೇರಿಯೇಷನ್ಸ್ ತರಬೇಕಾದ್ರೆ ತನ್ನಿ ನೋಡಿ ನಿಮ್ಮ ಗಿಟಾರ್. ನಾನು ಮತ್ತೆ ಗಿಟಾರ್ ನನಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿತ್ತು. ಸೊ ನನಗೆ ಸತ್ಯ ಐಡಿಯಾನೇ ಇರಲಿಲ್ಲ ಹೇಗೆ ಸ್ಟಾರ್ಟ್ ಮಾಡೋದು, ಅದು ಸ್ಟುಡಿಯೋದಲ್ಲಿ ಹಾಡೋದು ಅಂತಂದರೆ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಗಿಟಾರಲ್ಲಿ ಹಾಕಿ ಇದೆಲ್ಲ ರಾಗ ಎಲ್ಲ ಹಾಕಿ ಕಳಿಸಿದೆ. ಅವರಿಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಆ ಸಾಂಗನ್ನು ಇದು ಬಿಡುಗಡೆ ಮಾಡಿ ನನಗೆ लग जा गले के फिर हंसी रात हो ना हो, शायद फिर इस जन्म में मुलाकात हो ना हो. लग जा गले के फिर हंसी
ಆತ್ಮೀಯ ವೀಕ್ಷಕರೇ, ಇದು ಮಹಿಮಾ ಕೋಕೋನಟ್ ಆಯಿಲ್ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಿಯ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈಗ ನಮ್ಮ ಜೊತೆ ಇರೋರು ಸಾಕ್ಷಿ ಕರ್ಕೇರ. ಅವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕೂ ಮುನ್ನ ಸಣ್ಣ ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ ಇವರ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಿಯ ಗಾಯನ ದೇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸವಿ ನೆನಪಿನಲ್ಲಿ ನಡೀತಿರುವಂಥ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು. ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಾಕ್ಷಿ ಬಂಗೇರ. ಅವ್ರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೆ. ತುಂಬಾ ವ್ಯೂಸ್ ಬಂತು ಅಂತ ಕೇಳ್ಪಟ್ಟೆ ನಾನು. ಹೌದು, ಹೇಗಿತ್ತು? ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫಸ್ಟ್ ನನ್ನ ರೆಸ್ಪಾನ್ಸ್ಗಳನ್ನು ನೋಡಿದಾಗ ಖುಷಿ ಆಗ್ತದಲ್ಲ. ಅಂದರೆ ಈ ಕೊರೋನಾ ಅನ್ನೋದು ಸರಿ, ನಾವು 2 ವರ್ಷ ಎಲ್ಲ ಕಳ್ಕೊಂಡಿದ್ದೇವೆ. ಬಟ್ ಸುಮಾರು ಜನಕ್ಕೆ ಹೊಸತನ ತೆಗೆದುಕೊಟ್ಟಿದೆ ಅಂತ ಅನಿಸ್ತದೆ. ಹಪ್ಪಳ ಸೆಣ್ಣಿಗೆ ಮಾಡುವವರಿಂದ ಹಿಡಿದು ಅಲ್ವಾ, ಅನೇಕ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಂಗರ್ಸ್ ಉಟ್ಕೊಂಡ್ರು. ಸುಮಾರು ಜನ ಸಿಂಗರ್ಸು ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಆಮೇಲೆ ಇನ್ನು ವಾಟ್ಸಪ್ಪಲ್ಲಿ ಕೆಲವರು ಸಾಂಗ್ಗಳನ್ನು ಕಳಿಸೋದು, ಇದೆಲ್ಲ ಮಾಡ್ತಾಯಿದ್ರು. ಒಟ್ಟಾರೆಯಾಗಿ ಒಂದಷ್ಟು ಜನಕ್ಕೆ ಅವರ ಹಿಡನ್ ಟ್ಯಾಲೆಂಟ್ಗಳು ಹೊರಗೆ ಬಂತು ಅಂತ ಅನಿಸ್ತದೆ. ಇನ್ನು ನಿಮ್ಮ ಹಾಗೆ ಕೆಲವರು ಏನಾದರೂ ಮಾಡೋಣ, ನಮ್ಮಲ್ಲಿದ್ದ ಏನು ಟ್ಯಾಲೆಂಟ್ ಇದೆ ಅದನ್ನು ಒಂದಷ್ಟು ಉಪಯೋಗ ಮಾಡೋಣ ಅಂದ್ಕೊಂಡು ಹಾಡಿದವರಿಗೆ ಅದರಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅಂದ್ಕೊಂಡೆ. ರಿಯಲಿ ಕೊರೋನಾ ಒಂದು ಹೊಸ ರೀತಿಯ ಜರ್ನಿಯನ್ನೇ ಕೊಟ್ಟಿತ್ತು ಅಂತ ಹೇಳ್ಬೋದು. ನಿಮಗಂತೂ ಕೊರೋನಾಗೆ ಪ್ಲಸ್ ಆಯಿತು ಅಂತ ಅನಿಸ್ತು ಅಲ್ವಾ? ಬಾಕಿಯವ್ರಿಗೆ ಕೊರೋನಾ ಹಾಗೆ ಅಂತಂದ್ರು, ಸಾಕ್ಷಿಗೆ ಕೊರೋನಾ ಅವರ ಪ್ರತಿಭೆ ಸಾಕ್ಷಿ ಮಾಡೋದಕ್ಕೆ ಸಾಕ್ಷಿ ಆಯಿತು ಅಂತ ಅಂದ್ಕೊಳ್ಳು. नन्हा मुन्हा एक सपना दे चारे, सुरमई अखियों में नन्हा मुन्हा एक सपना दे चारे, निंदिया के उड़ते पाखिरे अखियों में आजा सातिरे, रारी रारूं ओ रारी रूं, रारी रारूं ओ रारी रूं, सुरमई अखियों में नन्हा मुन्हा एक सपना दे जा रे. सच्चा कोई सपना दे जा, मुझको कोई अपना दे जा, अनजाना सा मगर कुछ पहचाना सा, हल्का फुल्का शबनमी रेशम से भी रेशमी, सुरमई अखियों में नन्हा मुन्हा एक सपना दे जा रे, निंदिया के उड़ते पाखिरे अखियों में आजा सातिरे, रारी रारूं ओ रारी रूं, रारी रारूं ओ रारी रूं. रात के रथ पर जाने वाले, नींद का रस बरसाने वाले, इतना कर दे कि मेरी आंखें भर दे,
हंसता रहे, सपना ये हंसता रहे, सुरमई अखियों में नन्हा मुन्हा एक सपना दे जा रे। निंदिया के उड़ते पाखिरे अखियों में आ जा साथी रे। रारी रारुम ओ रारी रुम, रारी रारुम ओ रारी रुम, रारी रारुम ओ रारी रुम, रारी रारुम ओ रारी रुम। ಓಕೆ, ಕಾಲೇಜ್ ಲೈಫ್ ಹೇಗಿದೆ? ಕಾಲೇಜ್ ಲೈಫ್ ಹೋಗ್ತಾ ಉಂಟು. ಹ್ಮ್. ಕಾಲೇಜ್ ಲೈಫ್ ಅಂದ್ರೆ ಕಾಲೇಜಲ್ಲಿ ಎಂತಾದ್ರೂ ಸಿಂಗಿಂಗ್ ಎಂತಾದ್ರೂ ಇದ್ದೇ ನನ್ನನ್ನೇ ಎದುರಾಗ್ತಾರೆ. ಓಕೆ. ಅವರಿಗೆ ಇದು ಆಲ್ಬಮ್ ಸಾಂಗ್ ಇದು ಕೇಳಿ ಇನ್ನೂ ಸಪೋರ್ಟ್ ಮಾಡ್ತಿದ್ದಾರೆ. ಆಲ್ಬಮ್ ಸಾಂಗ್ ಇದು ಒಂದು 2 ಲೈನ್ ಹೇಳಿ. ಕರುನಾಡ ಮುತ್ತಿವನು ನನ್ನ ಬಳಸುತ್ತಿವನು, ನನ್ನನ್ನೇ ನೋಡುವನು ಕಣ್ಸನ್ನೇ ಮಾಡುವನು, ಬಾಸಿಂಗ ಕಟ್ಟಿಹನು ಹಸಿ ಮನೆ ಏರಿಹನು, ನನ್ನನ್ನೇ ಕಾದಿಹನು ಕನ್ನಡದವನು ನನ್ನ ಮದುಮಗನು, ಕನ್ನಡದವನು ನನ್ನ ಮದುಮಗನು. ಅಕ್ಕ ನಿಮ್ಮ ಮದುವೆ ಆಗಿದೆ? ಹೌದು. ಓಕೆ, ಕನ್ನಡದವನ ಮದುಮಗನು ಅಂತ ಏನೇನು ರೆಡಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಓಕೆ, ಈಗ ಫೈನಲ್ ಇಯರ್ ಅಲ್ವಾ? ಹೌದು. ಓಕೆ, ಗೋಲ್ಗಳೇನಾದ್ರೂ ಇದೆಯಾ? ಗೋಲ್ ಸಂಗೀತದಲ್ಲೇ ಎದುರೋಗ್ಬೇಕಂತ. ಕ್ಲಾಸ್ ಡಿಲೇ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಅದೇ. ಓಕೆ, ಅದು ಬಿಟ್ಟು ಬೇರೆ ಯಾವ ಹ್ಯಾಬಿಟ್ಗಳು ಅಂದರೆ ನಮಗೆ ನೀವು ಹೇಳಿದ್ರೆ ಗಿಟಾರ್ ಸ್ವಲ್ಪ ಬೇಸಿಕ್ ಪ್ಲೇ ಮಾಡ್ತೀರಿ ಅಂತ, ಅದನ್ನು ಬಿಟ್ಟರೆ ಬೇರೆ ಯಾವ ಹಾಬೀಸ್? ಗಿಟಾರ್ ಬಿಟ್ಟರೆ ಫಸ್ಟಿಗೆ ನಾನು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದಂದರೆ ಹಾರ್ಮೋನಿಯಂ. ಎಸ್. ಹಾರ್ಮೋನಿಯಂ ನಾನು ಕ್ಲಾಸಿಗೆ ಹೋಗಲಿಲ್ಲ. ನನ್ನ ಅಮ್ಮನ ಅಣ್ಣ ಇದ್ದರು, ಅವರು ಹೀಗೆ ಫ್ರೀ ಆಗಿ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದವರಿಗೆಲ್ಲ ಕಲಿಸ್ತಿದ್ರು. ಸೊ ನನ್ನನ್ನು ಸಹ ಹೇಳಿದ್ರು ಅಮ್ಮನ ಹತ್ರ, ಅವಳನ್ನು. ಅವರು ವಾಮಂಜೂರಲ್ಲಿ, ಈಗ ಇಲ್ಲ. ಸೊ ಅವರು ಫಸ್ಟ್ ನನಗೆ ಸರೆಗಮ ಸ್ವರಗಳ ನಾಲೆಜ್ ತಂದವರವರೇ. ಸೊ ಅವರು ನನಗೆ ಹಾರ್ಮೋನಿಯಂ 1-2-3 ಕ್ಲಾಸ್ 3 ಸತಿ ಹೋದೆ. ಅದಾದ್ಮೇಲೆ ಮನೇಲಿ ಕುತ್ಕೊಂಡು ನಾನೇ ಪ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಯಾವಾಗ ನನಗೆ ಪದ್ಯಕ್ಕೆ ಪ್ಲೇ ಮಾಡಲಿಕ್ಕೆ ನನಗೆ ಕಲ್ತದ್ದು ಯಾವಾಗಂತ ನನಗೆ ಗೊತ್ತಿಲ್ಲ. ಸೊ ಭಜನೆಗೆ ಪ್ಲೇ ಮಾಡಿ 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 ಮತ್ತೆ ನನಗೆ ಹಾರ್ಮೋನಿಯಂ ಬಂತು. ಅದಾಗಿ ಗಿಟಾರ್ ನನ್ನ ಅಕ್ಕನಿಗೆ ತುಂಬ ಇಂಟ್ರೆಸ್ಟ್ ಇತ್ತು, ಅವರು ಕ್ಲಾಸಿಗೆ ಹೋಗ್ತಿದ್ರು. ಸೊ ನಮಗೆ ಸ್ವಲ್ಪ ಅಕ್ಕನಿಗೆ ಮತ್ತು ನನಗೆ ಅಕ್ಕ ಆದರೂ ಅರ್ನ್ ಮಾಡಿ ಫೀಸ್ ಪೇ ಮಾಡ್ತಿದ್ರು. ನನಗೆ ಅಂದರೆ ನಾನು ಚಿಕ್ಕ ಮಗ ಅಲ್ಲ, ಸೊ ಫೈನಾನ್ಷಿಯಲಿ ಸ್ವಲ್ಪ ಇದಿತ್ತು, ಪ್ರಾಬ್ಲಮ್ ಇತ್ತು. ಸೊ ಅಕ್ಕ ಅವರಷ್ಟಕ್ಕೆ ಕ್ಲಾಸಿಗೆ ಹೋಗಿ ಕ್ಲಾಸಿಗೆ ಹೋಗಿ ಬಂದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ನಾನು ಕದ್ದು ಮುಚ್ಚಿ ನೋಡ್ತಿದ್ದೆ. ಕದ್ದು ಮುಚ್ಚಿ ಅವರಿಗೆ ನಾನು ಅಂದ್ರೆ ಗಿಟಾರ್ ಮುಟ್ಟಿದ್ರೆ ಅವ್ರಿಗೆ ಹೆದರಿಕೆ ಇತ್ತು, ನಾನು ಹಾಳು ಮಾಡ್ತೇನೆ ಹಾಗೆ ಅಲ್ಲ. ಅಂದ್ರೆ ಅಷ್ಟು ಹುಷಾರಿದ್ರಿ. ಹಾಗೆ ಅವರು ಮತ್ತೆ ಅವರಿಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಆಯ್ತು. ಸೊ ಆಗ ಗಿಟಾರ್ ಬಿಟ್ಟು ಹೋಗಿದ್ರು. ನನ್ನ ಚಾನ್ಸ್ ಆಯ್ತಲ್ಲ, ಹೊಡೆದ್ರಿ ಲಾಟ್ರಿ. ಅದೆಲ್ಲ ಕಾರ್ಡ್ಸ್ ಎಲ್ಲ ಕಲ್ತದನ್ನೆಲ್ಲ ಸ್ವಲ್ಪ कुछ पल तो ठहर जाओ ना, या फिर लौट के आओ ना, यूं कहते नहीं अलविदा,
कितने ते वादे किए, एक पल में तोड़े दिए। झूठा नहीं तू मुझको पता है, बस तोड़ रूठा सा है। तू रूठे मैं मनाऊं, पर तुम बिन कहाँ जाऊं। तुम बिन जिया जाए कैसे, कैसे जिया जाए तुम बिन। हो तुम बिन जिया जाए कैसे, कैसे जिया जाए तुम बिन। ये आसमां और ज़मीन बिन तेरे कुछ भी नहीं। सांसों से मोहलत जरा मांग लेना, यूं उठ के जाते नहीं। या फिर तू मुझे ले चल संग अपने, जिधर तू चला। तुम बिन जिया जाए कैसे, कैसे जिया जाए तुम बिन। हो तुम बिन जिया जाए कैसे, कैसे जिया जाए तुम बिन। ನಿಮ್ಮ ಈಗಿನ ಆಲ್ಬಮ್ ಸಾಂಗಿನ ಏನು ಸ್ಟೈಲ್ ಇದೆ ಅದಕ್ಕೆಲ್ಲ ತುಂಬ ಗಿಟಾರ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದರಿಂದ ಮೊದಲೇ ಇಷ್ಟ ಇತ್ತು. ಸೊ ಆ ಥರದ ನೋಟ್ಸ್ಗಳನ್ನೇ ನೀವು ಸ್ವಲ್ಪ ಕ್ರಿಯೇಟ್ ಮಾಡ್ಕೊಂಡ್ರಿ, ಅದರ ಏನು ಬೆಂಡಿಂಗ್ಸ್ ಇದೆ ಅದೆಲ್ಲ ಸ್ವಲ್ಪ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತ ಅನಿಸ್ತಾ ಇದೆ. ಓಕೆ, ಆಮೇಲೆ ಈಗ ನಿಮ್ಮ ಸುತ್ತಮುತ್ತ ನೀವೇನು ಆರ್ಕೆಸ್ಟ್ರಾಕ್ಕೆ ಏನು ಹೋಗ್ತಾ ಇದ್ದೀರಾ ಅಥವಾ ಹೋಗಿದ್ರೆ ಹೇಗೆ? ಆರ್ಕೆಸ್ಟ್ರಾ ಜಾಸ್ತಿ ಇಲ್ಲ, ಒಂದೆರಡು ಮೂರು ಹಾಗೆ ಹೋಗಿದ್ದೇನೆ. ಹೋಗಿ ಬರೋದು ಕಷ್ಟ ಆಗುತ್ತೆ.
ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈಗ ನಮ್ಮ ಜೊತೆ ಇರೋರು ಸಾಕ್ಷಿ ಕರ್ಕೇರ. ಅವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕೂ ಮುನ್ನ ಸಣ್ಣ ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ ಇವರ ಪ್ರಾಯೋಜಕತ್ವದ ಸ್ಪಂದನ ವಾಹಿನಿ ಪ್ರಸ್ತುತಿಯ ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೀತಿರುವಂಥ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು. ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಾಕ್ಷಿ ಬಂಗೇರ. ಅವ್ರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾರೆ. ಬೇರೆ ಆ್ಯಕ್ಟಿಂಗ್ ಬಗ್ಗೆ ಏನಾದರೂ ಟ್ರೈ ಮಾಡ್ತಿದ್ರಿ? ಆಕ್ಟಿಂಗಿಗಿಲ್ಲ, ಇಲ್ಲ, ಸಿಂಗಿಂಗ್ ಮಾತ್ರ ನೀವು ಅಪ್ಲೈ ಮಾಡ್ತೀರಿ. ಓಕೆ. ಸೊ ಇದಾದ್ಮೇಲೆ ಈಗ ಸಂಗೀತ ಕ್ಷೇತ್ರ ಆಲ್ಬಮ್ಗಳು ಅದನ್ನು ಬಿಟ್ಟು ಭಜನೆ ಕಾರ್ಯಕ್ರಮ ತುಂಬ ಹೋಗಿದ್ರಿ. ಓಕೆ. ಈ ಆಲ್ಬಮ್ ಆದಮೇಲೆ ಬೇರೆ ಯಾವ್ದಾದ್ರು ಆಫರ್ಗಳು ಬಂದಿತ್ತಾ? ಆಫರ್ಗಳು ಬಂದಿತ್ತು, ಆದ್ರೆ ಅದು ಕೆಲವು ಸರಿ ಹಿಟ್ ಆಗ್ತಿರ್ಲಿಲ್ಲ, ಎಂತಾದ್ರೂ ಒಂದು ಅಡಚಣೆ ಬರ್ತಾ ಇತ್ತು. ಓಕೆ. ಇನ್ನು ಬರ್ಬೇಕು, ನೋಡ್ಬೇಕು. ಓಕೆ. ನಮ್ಗೊಂದು ಮಾಮೂಲಾಗಿ ನನ್ನ ಪ್ರೀತಿ ಹಾಡಂದ್ರೆ ಅವ್ರವ್ರಿಗೆ ಇಷ್ಟವಾದ ಹಾಡನ್ನೇ ಹಾಡೋದು, ಅವ್ರಿಗಿಷ್ಟ. ಅದು ಬಹುಶಃ ಹೆಚ್ಚಾಗಿ ಎವರ್ಗ್ರೀನ್ ಸಾಂಗ್ಸ್ ಇರ್ತದೆ ಅನ್ನೋದು. ತುಂಬ ಜನ ಕಲಾವಿದರು ಬಂದಿದ್ದಾರೆ, ನಿಮ್ಮಂಥ ಚಿಕ್ಕವರಿಂದ ಹಿಡಿದು ಬಹಳಷ್ಟು ಸೀನಿಯರ್ಸ್ವರೆಗೂ ಇಲ್ಲಿ ಬಂದು ಹಾಡನ್ನು ಹಾಡಿದ್ದಾರೆ. ಸಾಧಾರಣ ನಾವೀಗ 45ರಿಂದ 50ನೇ ಎಪಿಸೋಡ್ ಮಾಡ್ತಾ ಇದ್ದೇವೆ. ಸೊ ನಮಗೆ ಇಷ್ಟ ಏನಂದರೆ, ನಾವೆಲ್ಲ ಪ್ರೀತಿ ಮಾಡುವಂಥ ಗಾಯನ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಇವತ್ತಿನ ಎಲ್ಲ ಗಾಯಕರಿಗೆ ಅವರೇ ಒಂದು ದೊಡ್ಡ ಡಿಕ್ಷನರಿ. ಅವರು ಬಹುಶಃ ಅವರು ಸಬ್ಜೆಕ್ಟ್ ಆಗಿರ್ತಾರೆ ಯಾವತ್ತಿಗೂ ಕೂಡ. ಅದು ಕಲಿತು ಮುಗಿಲಿಕ್ಕಿಲ್ಲ, ಬಟ್ ಅದನ್ನು ಓದ್ಕೊಳ್ಳಿಕ್ಕೆ ಕಲೀಲಿಕ್ಕೆ ಒಂದು ದೊಡ್ಡ ಬುಕ್ ಅವ್ರ ಹೆಸರಲ್ಲಿ ಈ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ವಿ.
ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತೆ, ನನ್ನ ಫೇವ್ರೆಟ್ ಸಿಂಗರ್ ಅಂತ. ಯಾರು ಆ ಥರ ನಿಮಗೆ? ನನಗೆ ನನ್ನ ಫೇವ್ರೆಟ್ ಸಿಂಗರ್ ಲತಾ ಮಂಗೇಶ್ಕರ್. ಓಕೆ. ಒಂದು ಲತಾ ಮಂಗೇಶ್ಕರ್, ಮತ್ತೊಂದು ಶ್ರೇಯಾ ಘೋಷಲ್. ಅಂದರೆ ನೀವೊಂದು ಫಸ್ಟ್ ತಗೊಂಡ್ರಿ, ಮತ್ತೊಂದು ಲಾಸ್ಟ್ ಫಸ್ಟ್ ಅಂದರೆ ನೀವು ಅದನ್ನು ಫುಲ್ಲು ಜಾಯಿಂಟ್ ಮಾಡಿಕೊಂಡು. ಹಾಂ, ಓಕೆ. ಇನ್ನು ಬೇರೆ ಮೇಲ್ ಸಿಂಗರ್ಸಲ್ಲಿ? ಮೇಲ್ ಸಿಂಗರ್ಸ್ ಈಗದು ಐ ಮೀನ್ ಪ್ರೆಸೆಂಟ್ ನನಗೆ ಅರ್ಜಿತ್ ಸಿಂಗ್, ಮತ್ತು ಕೆ ಅದಾದಮೇಲೆ ಓಲ್ಡಲ್ಲಿ ಆದರೆ ಕಿಶೋರ್ ಕುಮಾರ್. ಎಸ್, ಕಿಶೋರ್ ಕುಮಾರ್ ಅವರ ಸ್ಯಾಡ್ ಸಾಂಗ್ ಇವತ್ತಿಗೂ ಕೂಡ ಫೇಮಸ್. ಯಾವತ್ತಿಗೂ ಕೂಡ ಅದು ಫೇಮಸ್. ಅದ ಹಳೆ ಗೀತೆಗಳೆಲ್ಲ ಹಾಗೆ ಇರ್ತವೆ, ಯಾಕಂದರೆ ಎವರ್ಗ್ರೀನ್. ಯಾವತ್ತು ನೀವು ಹಾಕಿದ್ರು ಆಫ್ ಮಾಡಿ ಅಂತ ಹೇಳೋರು ಯಾರಿಲ್ಲ. ಬಟ್ ಈಗಿದ್ದು ಒಂದೊಂದ್ಸಲ ಹಾಗೆ ಆಗಿಬಿಡ್ತದೆ. ಅಂದರೆ ಇದಕ್ಕೆ ಲೈಫು ಕಡಿಮೆ ಆಗಿಬಿಡ್ತದೆ. ಈಗ ಮೊದಲನ ಹಾಡುಗಳೇನಿತ್ತಂದ್ರೆ ಅನಿವಾರ್ಯ ಆಗಿತ್ತು. ರೇಡಿಯೇಟ್ರು ಅದೇ ಒಂದು 2-3 ಚಿತ್ರಗೀತೆ ಬರ್ತಾಯಿತ್ತಲ್ಲ, ಹಾಗೆ. ಓಕೆ. For me, darling, just dive right in and follow my lead. Well, I found a girl, beautiful and sweet. Oh, I never knew you were the someone waiting for me. 'Cause we were just kids when we fell in love, not knowing what it was. I will not give you up this time. Darling, just kiss me slow. Your heart is all I own, and in your eyes you're holding mine. Baby, I'm dancing in the dark with you between my arms, barefoot on the grass, listening to our favorite song. When you said you looked a mess, I whispered underneath my breath. You heard it, darling, you look perfect tonight. I found a woman stronger than anyone I know. She shares my dreams. I hope that someday I'll share a home. I found a love to carry more than just my secrets, to carry love, to carry children of our own. We are still kids, but we're so in love, fighting against all odds. I know we'll be alright this time. Darling, just hold my hand. Be my girl, I'll be your man. I see my future in your eyes. Baby, I'm dancing in the dark with you between my arms, barefoot on the grass, listening to our favorite song. When I see you in the dress, looking so beautiful, I don't deserve this. Darling, you look perfect tonight. Baby,
ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ತುಂಬ ಖುಷಿಯಾಯಿತು. ನಮ್ಮ ಉದ್ದೇಶ ಏನಂದರೆ ಇದರಲ್ಲಿ ನಿಮ್ಮ ಬಗ್ಗೆ ಒಂದು ತಿಳ್ಕೊಳ್ಬೇಕು, ಅದಕ್ಕೊಂದಿಷ್ಟು ಹೊತ್ತನ್ನು ಮಾತಾಡ್ಕೊಳ್ತೀವಿ. ಮಧ್ಯೆ 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 ನಿಮ್ಮ ಹಾಡನ್ನು ಕೇಳ್ತಾ ಹೋಗ್ತೀವಿ. ಯಾಕಂದರೆ ನನ್ನ ಪ್ರೀತಿ ಹಾಡು ಅಂದಾಗ ಹಾಡುಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಸಾಕ್ಷಿ, ಕರ್ಕೇರ, ಮಂಗಳೂರು, ನಿಮ್ಮ ಮುಂದಿನ ಭವಿಷ್ಯ, ಸಂಗೀತ ಪಯಣ ಮತ್ತು ಅದರ ಜೊತೆಗೆ ನಿಮ್ಮ ಶಿಕ್ಷಣ ಎರಡು ಕೂಡ ಅದ್ಭುತವಾಗಿ ಸಾಗಲಿ. ಯಾವುದೇ ಅಡೆತಡೆಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ ಇನ್ನಷ್ಟು ಸಾಧನೆಗಳನ್ನು ನೀವು ಮಾಡುವಂತಾಗಲಿ. ಅದಕ್ಕೆ ನಾವು ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಮತ್ತು ಶುಭವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಂದು ನಮ್ಮ ಜೊತೆ ಹಾಡುಗಳನ್ನು ಹಾಡಿದ್ರಿ, ನಿಮ್ಮ ನೆನಪುಗಳನ್ನು ಹಂಚ್ಕೊಂಡ್ರಿ, ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀಡಿದ್ರಿ, ಒಳ್ಳೆಯ ಎಪಿಸೋಡ್ ಆಯಿತು. ಸೊ ಆಲ್ ದಿ ಬೆಸ್ಟ್, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ಓಕೆ. Wise men say only fools rush in, but I can't help falling in love with you. Shall I stay? Would it be a sin? For I can't help falling in love with you. Like a river flows surely to the sea, darling, so it goes. Some things are meant to be. Take my hand, take my whole life too, for I can't help falling in love with you. Like a river flows surely to the sea, darling, so it goes. Some things are meant to be. Take my hand, take my whole life too, for I can't help falling in love with you, for I can't help falling in love with you. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ನನ್ನ ಪ್ರೀತಿಯ ಹಾಡು. ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸುತ್ತಿರುವ ಪ್ರತಿಭಾನ್ವಿತ ಗಾಯಕಿ, ಭಜನೆ, ಗಿಟಾರ್, ಹಾರ್ಮೋನಿಯಂ ಹಾಗೂ ಆಲ್ಬಮ್ ಸಾಂಗ್ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಮುನ್ನಡೆಯುತ್ತಿರುವಂತಹ ಬಾಲಪ್ರತಿಭೆ, ಅದ್ಭುತವಾದಂಥ ಪ್ರತಿಭಾನ್ವಿತೆ ಗಾಯಕಿ ಇವರು. ಇಷ್ಟು ಹೊತ್ತು ಅವರ ಅನುಭವಗಳನ್ನು, ಒಂದಷ್ಟು ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಇನ್ನೊಬ್ಬ ಸಾಧಕ ಗಾಯಕ ಅಥವಾ ಗಾಯಕಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು